ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಆಯಿತಾ. ಯಾಕೆ ಗೊತ್ತುಂಟಾ, ಇವತ್ತು ನಾನು ಮೇಕ್ ಓವರ್ ಮಾಡಿಸ್ತಾ ಇದ್ದೇನೆ. ಅಂದರೆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ಸೊ ಹಾಗಾಗಿ ಒಂದು ಮೇಕ್ ಓವರ್ ಮಾಡಿಸಿ ಮತ್ತು ಒಂದು ಸದ್ಯಕ್ಕೆ ವಿಶು ಹಬ್ಬ ಕೂಡ ಬರ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಒಂದು ಫೋಟೋಶೂಟ್ ಮಾಡಿಸುವ ಅಂತ ಇದ್ದೇನೆ. ಸೊ ನನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅಮಿತಾ ಅಂತ. ಸೊ ಅವರನ್ನು ಕರೆಸಿದ್ದೇನೆ. ಯಾಕಂತ ಹೇಳಿದರೆ ಲಚ್ಚನ್ನು ಕರ್ಕೊಂಡು ಹೋಗಿ ಮೇಕಪ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವರೇ ಮನೆಗೆ ಬರ್ತೀರಾ ಅಂತ ಕೇಳಿದರೆ, ಸೊ ಮನೆಗೆ ಬರ್ತಿದ್ದಾರೆ ಇವತ್ತು. ಮೋಡ ಕವಿದ ವಾತಾವರಣ, ಮಳೆ ಬರುವ ಹಾಗುಂಟು. ಸೊ ಇವತ್ತು ಕಂಪ್ಲೀಟ್ ವಿಡಿಯೋ ಮೇಕ್ ಓವರ್ ಇದ್ದು ಮತ್ತು ಹೇಗೆ ಕಾಣಿಸ್ತೇನೆ ಅಂತ ನೀವು ಮತ್ತೆ ಕಮೆಂಟ್ ಮಾಡಬೇಕು ನನಗೆ. ಓಕೆನಾ? ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ಅಮಿತ್ ಅವರು ಬಂದಿದ್ದಾರೆ. ಇವರ ಡೀಟೇಲ್ಸ್ ಎಲ್ಲ ನಾನು ಹಾಕ್ತೇನೆ ಅಂತ. ಸೊ ಈಗ ನಾನು ಹೇಗಿದ್ದೇನೆ ಮತ್ತೆ ಹೇಗಿರ್ತೇನೆ ನೋಡುವ. ಫುಲ್ ಚೇಂಜ್ ಮಾಡ್ತಾರೆ ಈಗ ನನ್ನನ್ನು. ಎಲ್ಲ ನೋಡಿ, ಬ್ಯಾಗ್ ಎಲ್ಲ ತಂದಿದ್ದಾರೆ. ಜ್ಯುವೆಲ್ಲರಿ ಇದನ್ನು ಯೂಸ್ ಮಾಡ್ತಿದ್ದೇನೆ. ಫಸ್ಟಿಗೆ ಮೇಕಪ್ ಮಾಡ್ತಿದ್ದಾರೆ, ಮತ್ತೆ ಹೇರ್ ಸ್ಟೈಲ್. Shining like a beacon of bright stars. I was in a life wandering far until I found the lighthouse, guiding me out the send a flare and you're here in a flash. When I ask, oh dear love, where did we come from? You say the light is on. I had the will and mission, but the wrong position. I was open, praying for a sign, until I found a lighthouse in your heart, shining like a beacon of bright stars. I was in a life wandering far until I found the lighthouse, guiding me out the dark. ಈಗ ನೋಡೋದಕ್ಕಿಂತ ಮತ್ತೆ ನೋಡಿ ಹೇಗೆ ಕಾಣ್ತದೆ ಅಂತ. ಸ್ವಲ್ಪ ಸೆಟ್ ಆಗಲಿಕ್ಕೆ ಟೈಮ್ ಉಂಟಂತೆ. ಮತ್ತು ಹೇರ್ ಸ್ಟೈಲ್ ಮತ್ತು ಔಟ್ಫಿಟ್ ಜ್ಯುವೆಲ್ಲರಲ್ಲಿ ಹಾಕಿದ ನಂತರ ಮತ್ತೆ ಹೇಗೆ ಕಾಣ್ತಾರೆ ಅಂತ ಮತ್ತೆ ನೋಡಿ. ಓಕೆನಾ? ಮೇಕಪ್ ಆಗಿದೆ, ಇನ್ನು ಹೇರ್ ಸ್ಟೈಲ್ ಮಾಡ್ತಿದ್ದಾರೆ. ಅದು ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೇನೆ ಜಸ್ಟ್. ನೋಡಿ ಹೇಗೆ ಕಾಣಿಸ್ತಾ ಇದ್ದೇನೆ ಅಂತ ಕಮೆಂಟ್ ಮಾಡಿ. ಸೊ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಕೆಲವೊಂದು ಡೌಟ್ಸ್ ಇತ್ತು ನನಗೆ, ನಾನು ಅವ್ರ ಹತ್ರನೇ ಕೇಳ್ತೇನೆ ಡೌಟ್ ಏನು ಅಂತ. ಸೊ ತುಂಬ ಜನರಿಗೆ ಡೌಟ್ ಇರ್ಬೋದು. ಸೊ ಹಾಗಾಗಿ ನಾನು ಅವ್ರ ಹತ್ರನೇ ಕೇಳಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೊಳ್ತಾನೆ. ಓಕೆನಾ?
ಎಸ್, ನನ್ನೆಲ್ಲ ರೆಡಿ ಮಾಡಿದವರಿದ್ದಾರೆ, ಅಮಿತಾ ಅಂತ, ಇಲ್ಲೇ ಪರ್ಪುಂಜದವರು, ಪುತ್ತೂರಿನ. ಸೊ ನನಗೆ ಕೆಲವೊಂದು ಕ್ವೆಶನ್ ಇದೆ, ಅಂದರೆ ನನಗೆ ಮಾತ್ರ ಅಲ್ಲ, ತುಂಬ ಜನರಿಗೆ ಕ್ವೆಶನ್ ಇರ್ಬೋದು. ಈ ಮೇಕ್ ಓವರಲ್ಲಿ ಬೇರೆ ಬೇರೆ ರೇಟ್ಸ್ ಇರುತ್ತಲ್ವಾ, ಕೆಲವರು 1,000ದಿಂದ ಸ್ಟಾರ್ಟ್ ಮಾಡ್ತಾರೆ, ಕೆಲವರು 3,000ದಿಂದ, ಕೆಲವರದ್ದು ಜಾಸ್ತಿ ಇರ್ತದೆ. ಸೊ ಇದು ಯಾಕೆ ಈ ಥರ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಅಂದರೆ ಪಾರ್ಲರ್ಸ್ನವರೆಲ್ಲ ಯೂಸ್ ಮಾಡುವಂಥದ್ದು ನಮ್ದು ಈಗ ಮೆಬಿಲೈನ್, ಶುಗರ್ ಆ ಟೈಪ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ನಾವು ಪ್ರೊಫೆಷ್ನಲ್ಸ್ ಯೂಸ್ ಮಾಡುವಂಥದ್ದು ನೀವು ಹೆಸರೇ ಕೇಳಿರ್ಲಿಕ್ಕಿಲ್ಲ, ಎಸ್ಟಿ ಲಾಡರ್ ಫೌಂಡೇಶನ್ ಇರುತ್ತೆ, ಅಫ್ಲೈನ್ಸಾ ಇರುತ್ತೆ, ಹುಡಾ ಬ್ಯೂಟಿ, ಮ್ಯಾಕ್, ಅದೆಲ್ಲ ಹೈ ಎಂಡ್ ಪ್ರಾಡಕ್ಟ್ ಆ್ಯಂಡ್ ಸ್ಕಿನ್ನಿಗೆ ನೋ ಪ್ರಾಬ್ಲಮ್, ನಾವು ಗ್ಯಾರಂಟಿ ಕೊಡ್ತೇವೆ ಅದನ್ನು ಯೂಸ್ ಮಾಡುವಂಥದ್ದು. ಸೊ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ, ಆದ್ದರಿಂದ ನಾವು ಹಾಗೆ ಚಾರ್ಜ್ ಮಾಡ್ತೇವೆ. ನಮ್ಮದು ಪ್ರಾಡಕ್ಟ್ ನಾವು ಅವರಿಗೆ ಯೂಸ್ ಮಾಡಿದ್ದು ನಮಗೆ ಅದರಲ್ಲಿ ಬೆನಿಫಿಟ್ ಆಗಬೇಕು. ಬರೀ ಪ್ರಾಡಕ್ಟಿಗೆ ಮಾತ್ರ ಯೂಸ್ ಕಸ್ಟಮರಿಗೆ, ಕ್ಲೈಂಟ್ಸ್ಗೆ ಯೂಸ್ ಮಾಡೋದಿದ್ರೆ ನಮಗೆ ಎಂತ ಬೆನಿಫಿಟ್ ಬರೋದಿಲ್ಲ. ಸೊ ನಾವು ಹಾಗೆ ಚಾರ್ಜ್ ಮಾಡೋದು ಹೈ ಆಗಿರುತ್ತೆ. ನಮ್ಮದು ಪ್ರಾಡಕ್ಟ್ ಕೂಡ ಬ್ರ್ಯಾಂಡೆಡ್, ಜರ್ಮನ್ ಬೇಸ್ಡ್, USD ಬೇಸ್ಡ್, ಬೇರೆ ಬೇರೆ ಬ್ರ್ಯಾಂಡೆಡ್ ಇರುವಂಥದ್ದು, ಅದರ ಕಾಸ್ಟ್ ಕೂಡ ಹಾಗೆ ಇರ್ತದೆ. ಮತ್ತೆ ISO ಸರ್ಟಿಫೈಡ್ ಅಂತೆಲ್ಲ ಹೇಳಿದ್ರಲ್ಲ, ಸೊ ಅದು ನಾನು ಮೇಕ್ ಓವರ್ ಬೈ ಮಾನಸ ಸ್ಟೂಡೆಂಟ್, ಬ್ಯಾಂಗ್ಳೂರು ಅಲಂಕಾರ್ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿಯಲ್ಲಿ ISO ಗೌರ್ಮೆಂಟ್ ಸರ್ಟಿಫೈಡ್ ಇಂಟರ್ನ್ಯಾಷನಲ್ G20 ಕಂಟ್ರೀಸಲ್ಲಿ ವ್ಯಾಲಿಡ್ ಇರುವ ಸರ್ಟಿಫಿಕೇಟನ್ನು ಪಡೆದು ಪ್ರೊಫೆಷ್ನಲ್ ಕೋರ್ಸನ್ನು ನಾನು ಹೇರ್ ಆ್ಯಂಡ್ ಮೇಕಪ್ ಆ್ಯಂಡ್ ಸ್ಯಾರಿ ಡ್ರಪ್ಪಿಂಗ್ ಕೋರ್ಸನ್ನು ಮುಗಿಸಿ ಬಂದಿದ್ದೇನೆ ಬ್ಯಾಂಗ್ಳೂರಿಂದ. 19th ಬ್ಯಾಚ್ ಸ್ಟೂಡೆಂಟ್. ಓಕೆ, ಈಗ ಎಂತ ಗೊತ್ತಾ, ತುಂಬ ಜನರಿಗೆ ಏನಂತ ಹೇಳಿದ್ರೆ, ಈಗ ಮೇಕಪ್ ಮಾಡಿದ ನಂತರ ಫುಲ್ ಫೇಸ್ ಎಲ್ಲ ಹಾಳಾಗಿ ಹೋಗುತ್ತೆ, ಆ ಥರ ಎಲ್ಲ ತುಂಬ ಡೌಟ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ನಾವು ಫಸ್ಟ್ ಮೇನ್ ಆಗಿ ಮೇಕಪ್ಪಲ್ಲಿ ಬೇಕಾಗಿರುವಂಥದ್ದು ಸ್ಕಿನ್ ಪ್ರಿಪರೇಷನ್ ನಾವು ಕರೆಕ್ಟಾಗಿ ಬಂದರೆ ಮೇಕಪ್ ಕೂಡ ಚೆನ್ನಾಗಿ ಬರುತ್ತೆ ನಮ್ಮದು. ನಾವು ಸ್ಕಿನ್, ನಮಗೆ ಕೆಲವರು ಡ್ರೈ ಇರುತ್ತೆ, ನಮ್ಮದು ಸ್ಕಿನ್ ಹೇಗೆ ಇರಬೇಕು ಅಂತ ಹೇಳಿದರೆ ಆಯಿಲಿ ಶೈನಿಂಗ್ ಇರಬೇಕು. ನಾವು ಸ್ಕಿನ್ ಪ್ರಿಪರೇಷನ್ ಮಾಡಿದ ಮೇಲೆ ನಾವು ಅದರ ಮೇಲೆ ಹಾಕೋ ಪ್ರಾಡಕ್ಟ್ ಚೆನ್ನಾಗಿ ಗ್ಲೈಡ್ ಆಗಬೇಕು, ಸೂಪರಾಗಿ, ಆವಾಗ ಫಿನಿಶಿಂಗ್ ಬರುತ್ತೆ ನಿಮ್ದು. ಓಕೆ, ಈಗ ಹೇರ್ಗೆ ಸ್ಪ್ರೇ ಅದೆಲ್ಲ ಮಾಡ್ತಿರಲ್ಲ ಹೇರ್ ಸ್ಟೈಲ್ ಮಾಡುವಾಗ, ಸೊ ಇದರಿಂದ ಏನಾದರೂ ಹೇರ್ ಫಾಲ್ ಸಮಸ್ಯೆ ಆ ಥರನಾದ್ರೂ? ಇಲ್ಲ, ಮಂತ್ಲಿ 4 times ಹೀಗೆ ಒಕೇಶನಲ್ಲಿ ನಾವು ಫಂಕ್ಷನ್ಸ್ ಮಾಡುವಾಗ ಯಾವ ಹೇರ್ ಮೇಲೂ ಹೇರ್ ಸ್ಟೈಲ್ ಮಾಡಿದ್ರೆ ಪ್ರಾಬ್ಲಮೇ ಆಗಲ್ಲ. ಯಾಕಂತ ಹೇಳಿದ್ರೆ ನಾವು ಅದರಲ್ಲಿ ಶೈನ್ ಸ್ಪ್ರೇ ಅಂತ ಯೂಸ್ ಮಾಡ್ತೇವೆ, ಅದು ಬ್ರ್ಯಾಂಡೆಡ್ ಒನ್. ಅದರಲ್ಲಿ ನಿಮಗೆ ಹೀಟ್ ಪ್ರೊಟೆಕ್ಟಿಂಗ್ ಕಂಟೆಂಟ್ ಇರುತ್ತೆ. ಆಮೇಲೆ ನಾವು ಹೀಟ್ ಪ್ರೊಟೆಕ್ಟರ್ ಕೂಡ ಯೂಸ್ ಮಾಡ್ತೇವೆ, ಎನಿ ಟೂಲ್ಸ್ ಹಾಕುವಾಗ ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡ್ತೇವೆ, ಯಾವ ಹೇರ್ ಸ್ಟೈಲ್ ಕೂಡ ಮಾಡ್ಬೋದು. ಓಕೆ, ಈಗ ನಿಮ್ಮ ಪ್ರೊಫೆಷನಲ್ ಚಾರ್ಜ್ ಬಂದ್ಬಿಟ್ಟು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಬ್ರೈಡ್ಗೆ ಹೇಗಿರುತ್ತೆ, ಮತ್ತೆ ನಾರ್ಮಲ್ ಆಗಿರ್ತದಲ್ವ, ಅಂದ್ರೆ ಲೈಟ್ ಮೇಕಪ್ ಆ ಥರ ಇದ್ರೆ ಏನು? ನಾವು ಲೈಟ್ ಮೇಕಪ್ ಸ್ಟಾರ್ಟ್ ಆಗೋದು 4.5 ಇಂದ ಟಿಲ್ 15,000, 18,000, 20ವರೆಗೆ ಚಾರ್ಜ್ ಮಾಡ್ತೇವೆ. ಅದರಲ್ಲಿ ನಾವು ಬ್ರೈಡಲ್ಸ್ ಆಗಿ ಜಾಸ್ತಿ ಚಾರ್ಜ್ ಮಾಡೋದು ಯಾಕಂತ ಹೇಳಿದ್ರೆ ನಾವು ಅವರಿಗೆ ಫುಲ್ ಕವರೇಜ್ ಕೊಡುವುದರ ಜೊತೆಗೆ ಅದರಲ್ಲಿ ನಾವು ಫೌಂಡೇಶನ್ಸ್ ಯೂಸ್ ಮಾಡೋದು HD ಅಂತ ಹೇಳಿದರೆ ನಿಮಗೆ ಯಾರಿಗೂ ಗೊತ್ತಿರಲ್ಲ. HD ಅಂತ ಹೇಳಿದರೆ ಹೈ ಡೆಫಿನೇಷನ್ ಆ್ಯಂಡ್ ಅದು ಫೋಟೋ ಫ್ರೆಂಡ್ಲಿ ಆಗಿರುತ್ತೆ. ಪಾರ್ಲರ್ನವ್ರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಡಿಫರೆನ್ಸ್ ಅಂತ ಹೇಳಿದರೆ ಅದರಲ್ಲಿ ನಿಮಗೆ ಬೂದಿ ಆಶಿ ಕಾಣುತ್ತೆ. ನಮ್ಮದು ಪ್ರಾಡಕ್ಟಲ್ಲಿ ನಾವು ಯೂಸ್ ಮಾಡೋದು ಫಿನಿಶಿಂಗ್, ನಮ್ಮದು ನ್ಯಾಚುರಲ್ ಫಿನಿಶಿಂಗ್ ಇರುತ್ತೆ, ನಿಮಗೆ ಆಶಿ ಬೂದಿ ಕಾಣಲ್ಲ. ಅದು HD ಅಂತ ಹೇಳಿದರೆ ಫೋಟೋ ಫ್ರೆಂಡ್ಲಿ ಹಾಗೆ ಹೇಳ್ಬೋದು. ಮತ್ತು ನಿಮ್ಮದು ಪ್ರಾಡಕ್ಟ್ ಕೂಡ ಈಗ ನಮ್ಮದು ಫೌಂಡೇಶನ್ ಮಾಡಿದೆ HD ಟೈಪ್. ಆಮೇಲೆ ಫೌಂಡೇಶನ್ HD ಅಂತ ಹೇಳಿದರೆ ಫೋಟೋ ಫ್ರೆಂಡ್ಲಿ ಆ್ಯಂಡ್ ನಿಮಗೆ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ ನೀವು ಮೇಂಟೈನ್ ಮಾಡಬೇಕು. ಹಾಗೆ ನಾವು ಪ್ರಾಡಕ್ಟ್ ಹಾಕೋದು ಮಾತ್ರ ಅಲ್ಲ, ಇಫ್ ಯು ಮೇಂಟೈನ್ ವೆಲ್ ಆ ಪ್ರಾಡಕ್ಟ್ ನಿಮ್ಮ ಫೇಸ್ ಮೇಲೆ 10 to 12 hours ಸೂಪರಾಗಿ ಮೇಂಟೈನ್ ಆಗಿ ಇರುತ್ತೆ. ಮತ್ತು ಅದರಲ್ಲಿ ನಾವು ಬ್ರೈಡಲ್ ಪ್ಯಾಕೇಜಲ್ಲಿ ಸ್ವೆಟ್ ರೆಸಿಸ್ಟೆಂಟ್ ಡ್ರಾಪ್ಸ್ ಯೂಸ್ ಮಾಡ್ತೇವೆ. ಆಮೇಲೆ ಆ ಡ್ರಾಪ್ಸ್ ಯೂಸ್ ಮಾಡಿದರೆ ನಿಮಗೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಆಗಿರ್ತದೆ. ಹಾಗೆ ಆ ಪ್ಯಾಕೇಜ್ ಬ್ರೈಡಲ್ ಪ್ಯಾಕೇಜ್ ಜಾಸ್ತಿ ಇರುವಂಥದ್ದು. ಅದು ಪ್ರಾಡಕ್ಟ್ ಕೂಡ ಕಾಸ್ಟ್ ಮ್ಯಾಜಿಕ್ ಡ್ರಾಪ್ಸ್ ಕೂಡ ಜಾಸ್ತಿ ಇದೆ. ಸೊ ಹಾಗೆ ಬ್ರೈಡಲ್ ಪ್ಯಾಕೇಜ್ ಕೂಡ ಜಾಸ್ತಿ. ಓಕೆ, ನೀವು ಬ್ಯೂಟಿಷಿಯನ್ ಆಗಿರೋದ್ರಿಂದ ನನ್ನದೊಂದು ಸಣ್ಣ ಕ್ವೆಶನ್, ಅಂದ್ರೆ ತುಂಬಾ ಸಬ್ಸ್ಕ್ರೈಬರ್ಸ್ ಎಲ್ಲ ಕೆಲವು ಕ್ವೆಶನ್ ಕೇಳ್ತಾ ಇದ್ರು. ಸೊ ಹಾಗೆ ತುಂಬಾ ರಿಕ್ವೆಸ್ಟೆಡ್ ಕ್ವೆಶನ್ ಅಂತ ಹೇಳಿದ್ರೆ, ಈ ಐಬ್ರೋಸ್ ಉಂಟಲ್ವಾ, ಬ್ಲ್ಯಾಕ್ ಇರೋದಿಲ್ಲ, ತುಂಬಾ ಥಿನ್ ಆಗಿರ್ತದೆ, ಅದಕ್ಕೆ ಏನಾದ್ರೂ ಹೋಮ್ ರೆಮಿಡೀಸ್ ಆ ತರ ಏನಾದ್ರೂ ಇದೆಯಾ ನಿಮ್ಮ ಬ್ಯೂಟಿಷಿಯನ್ ಗೊತ್ತಿದ್ದ ಹಾಗೆ ಏನಾದ್ರು? ನನ್ನ ಪ್ರಕಾರ ನಂದು ಕೂಡ ತಿಕ್ಕಿತ್ತು, ನನ್ನ ತಂಗಿ, ನಮ್ಮ ಫ್ಯಾಮಿಲಿದು ಕೂಡ ತಿನ್ನೇ ಇದೆ. ಸೊ ಹಾಗೆ ನಾನು ರೆಕಮೆಂಡ್ ಮಾಡೋದು ಅಂತ ಹೇಳಿದ್ರೆ ಹರಳೆಣ್ಣೆ ಡೈಲಿ ನೈಟ್
ಹಾಕಿ ಮಲಗಬೇಕು. ಲ್ಯಾಶಸ್ಸಿಗೂ ಹಾಕ್ಬೋದು, ಐಬ್ರೋಸಿಗೂ ಹಾಕ್ಬೋದು. ಆ ಹೇರ್ ನಿಮ್ಗೆ ಬ್ಲಾಕ್ ಆಗ್ತಾ ಥಿಕ್ ಆಗ್ತಾ ಅಲ್ಲಿ ಗ್ರೋತ್ ಕೂಡ ಆಗುತ್ತೆ ನಿಮ್ಗೆ. ಓಕೆ. ಮತ್ತೆ ಕೆಲವರಿಗೆ ಪಿಂಪಲ್ಸ್ ಎಲ್ಲ ಬರ್ತದೆ ಕೆಲವೊಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ, ಆ ತರ ಎಲ್ಲ ಇರ್ತದಲ್ವಾ, ಸೊ ಅದಕ್ಕೆ ಏನಾದ್ರು ಸಜೆಸ್ಟ್ ಮಾಡ್ಬೋದಾ? ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಾವು 25+ ಆದ್ಮೇಲೆ ನಾವು ನಮ್ದು ಸ್ಕಿನ್ ಅನ್ನು ಮೇಂಟೈನ್ ಮಾಡ್ಬೇಕು. ಈ ಫಿಲ್ಮ್ ಆಕ್ಟರ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ತುಂಬಾ ಹೇರ್ ಮೇಕಪ್ ಎಲ್ಲ ಹಾಕ್ತಾರೆ, ಹೇರ್ ಸಹ ಇದ್ ಮಾಡ್ತಾರೆ, ಅವರು ಹಾಗೆ ಮೇಂಟೈನ್ ಮಾಡ್ತಾರೆ. ನಾವು ಇನ್ನರ್ ಒಳಗೆ ಸಹ ತಗೊಳ್ಬೇಕು, ABC ಜ್ಯೂಸ್ ಆ ಟೈಪ್ ಏನಾದ್ರು ತಗೊಳ್ಬೇಕು. ಆಮೇಲೆ ಔಟರ್ ಸೈಡ್ ಅಲ್ಲಿ ನಾವು ಸ್ಕಿನ್ ಮೇಲ್ಗಡೆ ಲೇಯರ್ ಅಲ್ಲಿ ಸಹ ಪ್ರಾಡಕ್ಟ್ ಹಾಕಿ ಕೇರ್ ಮಾಡ್ಬೇಕು. ಓಕೆ. ಸ್ಕಿನ್ ಕೇರ್ ಪ್ರಾಡಕ್ಟ್ ಬಂದು ಡರ್ಮಾ ಕಂಪನಿದು ನಾನು ಯೂಸ್ ಮಾಡ್ತಿದ್ದೇನೆ. ರೆಟಿನಾಲ್ 25+ ಆದವರು ಏಜಿಂಗ್ ಇದಾಗತ್ತಲ್ಲ, ಏಜ್ ಆದಾಗೆ ಕಾಣ್ತದಲ್ಲ, ಅದು ಇದನ್ನು ಕಟ್ ಡೌನ್ ಮಾಡ್ಲಿಕ್ಕೆ ಆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡುದು. ನಮ್ದು ಸ್ಕಿನ್ ಅನ್ನು ಚೆನ್ನಾಗಿಡತ್ತೆ. ನೈಟ್ ರೆಟಿನಾಲ್ ಹಾಕಿದ್ರೆ ಇಡೀ ಫೇಸ್, ಬೆಳಿಗ್ಗೆ ಜಸ್ಟ್ ವಾಶ್ ಮಾಡಿ, ಬೇರೆನ ಹಾಕಬಾರ್ದು, ಜಸ್ಟ್ ವಾಟರ್ ವಾಶ್ ಆದ್ಮೇಲೆ ಸನ್ಸ್ಕ್ರೀನ್ ಡರ್ಮಾದವ್ರದೇ ಇದೆ, ಹೈರಲಾನರಿಕ್ ಸನ್ಸ್ಕ್ರೀನ್, ಅದನ್ನು ಹಾಕಿ, ಇಲ್ಲದಿದ್ರೆ ನಿಮ್ದು ಸ್ಕಿನ್ ಎಕ್ಸ್ಪೋಜರ್ ಆದ್ರೆ ಸನ್ನಿಗೆ ನಿಮ್ದು ಸ್ಕಿನ್ ಬರ್ನ್ ಆಗ್ತದೆ. ಅದನ್ನು ಯೂಸ್ ಮಾಡಿದ್ರೆ ನಿಮ್ದು ಸ್ಕಿನ್ ಚೆನ್ನಾಗಿರುತ್ತೆ. ಇನ್ನೊಂದು ಪ್ರಾಡಕ್ಟ್ ಯಾವ್ದಂತ ಹೇಳಿದ್ರೆ, ಈ ಪಿಂಪಲ್ಸ್ ಎಲ್ಲ ಆಗಿ ಓಪನ್ ಪೋರ್ಸಸ್ ಆಗಿರ್ತದೆ, ಕೆನ್ನೆ ಮೇಲೆ ಹಳ್ಳ ಟೈಪ್ ಏನೆಲ್ಲ ಆಗಿರ್ತದೆ. ಅದಕ್ಕೆ ನೀವು ನಯಾಸಿನಮೈಡ್ ಆಸಿಡ್ ಅಂತ ಇದೆ. ಆಸಿಡ್ ಅಂದ್ರೆ ಸ್ಕಿನ್ ಗೆ ಪ್ರಾಬ್ಲಮ್ ಮಾಡೋದಂತಲ್ಲ, ಸ್ಕಿನ್ ಅನ್ನು ಕ್ಯೂರ್ ಮಾಡುವಂತದ್ದು. ಅದು ನಿಮ್ದು ಹಳ್ಳ ಟೈಪ್ ಎಲ್ಲ ಇರುತ್ತಲ್ಲ, ಓಪನ್ ಪೋರ್ಸಸ್ ಅಂತ ಹೇಳ್ತಾರೆ, ಅದು ನಿಮ್ಗೆ ಕವರ್ ಆಗ್ತಾ ಬರ್ತದೆ. ಒಂದ್ಸಲಕ್ಕೆ ಕವರ್ ಆಗಲ್ಲ, ಡೈಲಿ ಯೂಸ್ ಮಾಡ್ಬೇಕು. ನಿಮ್ಗೆ 1 ತಿಂಗಳಲ್ಲಿ ಲೈಟ್ ರಿಸಲ್ಟ್ ಕೊಡುತ್ತೆ. ಅಪ್ ಟು 6 ಮಂತ್ ತಗೊಳ್ತದೆ ಅದು ಕವರ್ ಆಗ್ಲಿಕ್ಕೆ. ಹಾಗೆ ಡೈಲಿ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಚೆನ್ನಾಗಿ ಬರುತ್ತೆ. ಬಟ್ ಪ್ರಾಡಕ್ಟ್ ವೈಸ್ ಅದು ಮೆಡಿಕಲಿ ಟೆಸ್ಟೆಡ್, ಡರ್ಮಟಾಲಜಿಕಲಿ ಟೆಸ್ಟೆಡ್. ಆ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಸ್ಕಿನ್ ಅಲ್ಲಿ ನಿಮ್ದು ಚೇಂಜಸ್ ಗೊತ್ತಾಗ್ತದೆ. ಓಕೆ. ಫೈನಲ್ ಆಗಿ ತುಂಬಾ ಚೆನ್ನಾಗಿ ಮೇಕ್ ಓವರ್ ಮಾಡಿದೀರಾ. ಸೊ ನಿಮ್ಮನ್ನ ಯಾರಾದ್ರೂ ಒಂದ್ ವೇಳೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಮೇಕ್ ಓವರ್ ಬೈ ಅಮಿತಾ ನಾಯಕ್ ಅಂತ. ನನ್ನ ವರ್ಕ್ ಪಿಕ್ಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ, ಅಲ್ಲಿ ನೋಡ್ಬೋದು. ಆಮೇಲೆ ಅದರಲ್ಲಿ ನಂದು ಕಾಂಟ್ಯಾಕ್ಟ್ ನಂಬರ್ ಬಯೋದಲ್ಲಿ ಹಾಕಿದ್ದೇನೆ. ಎನಿ ಪೋಸ್ಟ್ ಅಂಡರ್ ಅಲ್ಲೂ ನಾನು ಮೆನ್ಷನ್ ಮಾಡಿರ್ತೇನೆ, ಅದ್ರ ಥ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು. ಓಕೆ ಓಕೆ, ಥ್ಯಾಂಕ್ ಯು. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ಸೆಕೆಂಡ್ ಔಟ್ಫಿಟ್ ಇದು. ಇದಕ್ಕೆ ಕೂಡ ಈ ಮೇಕಪ್ ಆ್ಯಂಡ್ ಜ್ಯುವೆಲರಿ ಮ್ಯಾಚ್ ಆಗ್ತಾ ಇದೆ. ಸೊ ಹಾಗಾಗಿ ಔಟ್ಫಿಟ್ ಅನ್ನು ಕೂಡ ಹಾಕಿರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಸ್, ಫಿನಿಶ್ ಆಯಿತು. ಮೇಕ್ ಓವರ್ ಕೂಡ ಆಯಿತು, ಫಂಕ್ಷನಿಗೆ ಹೋಗಿ ಕೂಡ ಬಂದಾಯಿತು. ಜಾಸ್ತಿ ಟೈಮ್ ಸಿಗಲಿಲ್ಲ ನನಗೆ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. ಎಷ್ಟಾಗಿದೆ ಅಷ್ಟು ಕವರ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಆಯಿತಾ. ತುಂಬ ಖುಷಿ ಆಯಿತು. ಅವರು ಪ್ರೊಫೆಷ್ನಲ್ ಮೇಕ್ ಓವರ್ ಆರ್ಟಿಸ್ಟ್. ಸೊ ISO ಎಲ್ಲ ಸರ್ಟಿಫೈಡ್ ಆಗಿದೆ ಅವ್ರದ್ದು. ಬ್ಯಾಂಗ್ಳೂರಲ್ಲೆಲ್ಲ ಕಲಿತು ಬಂದಿದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದ್ರೆ ಓವರ್ ಕೂಡ ಇರಲಿಲ್ಲ. ಮತ್ತು ನನಗೆ ಹೇಗೆ ಬೇಕು ಅಂತ ಅನ್ನಿಸ್ತು, ನಾನು ಹೇಗೆ ಹೇಳಿದ್ದೆ, ಸೊ ಅದೇ ಥರ ಮಾಡಿದ್ದಾರೆ. ಹೇರ್ ಸ್ಟೈಲ್ ಅಂತೂ ಸಖತ್ತಾಗಿ ಬಂದಿದೆ. ತುಂಬ 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 ಖುಷಿ ಆಯ್ತು ನನಗೆ. ಮತ್ತೆಂತ ನಿಮಗೂ ಕೂಡ ಒಂದು ವೇಳೆ ಇಂತಹ ಮೇಕ್ ಓವರ್ ಬೇಕು ಅಂತ ಇದ್ದರೆ ನಾನು ಡಿಸ್ಪ್ಲೇಲಿ ಕೂಡ ನಂಬರ್ ಕಾಣಿಸ್ತಾ ಇರ್ಬೋದು. ಮತ್ತು ಅವರ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅಲ್ಲಿ ಕೂಡ ನೋಡ್ಬೋದು, ಅವರ ವರ್ಕ್ ಹೇಗಿದೆ ಅಂತ ನೋಡ್ಬೋದು ನಿಮಗೆ. ಸೊ ಬೇಕಿದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಬಜೆಟ್ ಫ್ರೆಂಡ್ಲಿ ಆಗಿದೆ, ತೊಂದರೆ ಇಲ್ಲ. ಮೇಕ್ ಓವರ್ ಕೂಡ ಸೊ ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಮೇಕಪ್ ಇದೆಲ್ಲ ಕಿಟ್ ಆಯಿತಾ. ನಾನು ಅದರ ರೇಟೆಲ್ಲ ನೋಡುವಾಗ ನನಗೆ ತಲೆ ತಿರುಗಿತ್ತು, ಅಷ್ಟು ಬ್ರ್ಯಾಂಡೆಡ್. ಸೊ ಎಲ್ಲ ಜರ್ಮನ್ ಪ್ರಾಡಕ್ಟ್ ಅಂತೆ. ಸೊ ಹಾಗಾಗಿ ಸ್ಕಿನ್ಗೆ ಕೂಡ ಯಾವುದೇ ರೀತಿ ಎಫೆಕ್ಟ್ ಇಲ್ಲ. ನಾವೆಂತ ಗೊತ್ತುಂಟಾ, ಕಡಿಮೆಗೆ ಆಗ್ತದಂತ ಹೇಳಿ ಸೊ ಕಡಿಮೆಗೆ ಮಾಡಿ ಅಂತ ಹೇಳ್ತೇವೆ. ಬಟ್ ಅದರಲ್ಲಿ ಬ್ರ್ಯಾಂಡ್ ಕೂಡ ಅಷ್ಟೇ ಕ್ವಾಲಿಟಿ ಕಡಿಮೆ ಇರ್ತದೆ. ಸೊ ಹಾಗಾಗಿ ಬೆಸ್ಟ್, ಸ್ಕಿನ್ನಿಗೆ ಸೈಡ್ ಎಫೆಕ್ಟ್ ಆಗದೆ ಆದಷ್ಟು ಮೇಕಪ್ ಮಾಡಲಿಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಹಾಗಾಗಿ ಇದನ್ನು ಒಂದು ನಿಮಗೆ ಹೇಳುವಂತ ಆಯಿತು. ಯಾಕಂತ ಹೇಳಿದ್ರೆ ನಿಮಗೆ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಅಷ್ಟೇ. ಅವರನ್ನು ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ, ನೀವು ಕೂಡ ಒಂದ್ಸಲ ಮೇಕಪ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.